ದಶಮಾನೋತ್ಸವದ ಸಂಭ್ರಮದಲ್ಲಿರುವ ರಾಯಲ್ ತುಳುಕೂಟ ಫೌಂಡೇಶನ್ ಶ್ರೀ ಕರ್ಮರ್ ನಾಗೇಶ್ ಶೆಟ್ಟಿಯವರ ಸಾರಥ್ಯದಲ್ಲಿ ಸ್ಥಳೀಯ ಇಂಡಿಯನ್ ಕ್ಲಬ್ನ ಸಹಯೋಗದೊಂದಿಗೆ 2 ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮವಾದ ತುಳು ಪರ್ವವನ್ನು ಏಪ್ರಿಲ್ 11 ಮತ್ತು 12ರಂದು ಹಮ್ಮಿಕೊಂಡಿದ್ದಾರೆ. ಏಪ್ರಿಲ್ 11ರ ಗುರುವಾರ ಸಂಜೆ 6 ಗಂಟೆಗೆ ಹಾಗೂ ಏಪ್ರಿಲ್ 12ರ ಶುಕ್ರವಾರ ಸಂಜೆ 6 ಗಂಟೆಗೆ ಕಾರ್ಯಕ್ರಮವು ಮನಮಾದಲ್ಲಿರುವ ಇಂಡಿಯನ್ ಕ್ಲಬ್ನ ಸಭಾಂಗಣದಲ್ಲಿ ಜರುಗಲಿದ್ದು, ತುಳುನಾಡಿನ ಹೆಸರಾಂತ ಕಲಾವಿದರುಗಳು ಹಾಗೂ ಸಾಧಕರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತುಳು ಪರ್ವದ ಪ್ರಥಮ ದಿನವಾದ ಏಪ್ರಿಲ್ 11ರಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ದೊರಕಲಿದ್ದು, ನಾಡಿನ ಸಾಧಕರಾದ ವಿದ್ಯಾರತ್ನ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಕರ್ನಾಟಕ ಬಿಜೆಪಿ ಕಾರ್ಯಕಾರಿಣಿಯ ಸದಸ್ಯರು ಆಗಿರುವ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಲಿರುವರು. ತುಳು ರಂಗಭೂಮಿಯ ಖ್ಯಾತ ಕಲಾವಿದ ಸುರೇಶ್ ಜೋಡುಕಲ್ಲು ಇವರ ಬಲಿತೆಲಿಪಾಲಿ ಖ್ಯಾತಿಯ ಉಡಲ್ ಕಲಾವಿದರು ತಂಡ ಹಾಸ್ಯ ಪ್ರಹಸನಗಳನ್ನು ಪ್ರದರ್ಶಿಸಿ ತುಳು ಕಲಾ ಪ್ರೇಮಿಗಳನ್ನು ರಂಜಿಸಲಿದ್ದಾರೆ. ದ್ವೀಪದ ಕಲಾವಿದರುಗಳಿಗೂ ಹಾಸ್ಯ ಪ್ರಹಸನಗಳ ಸ್ಪರ್ಧೆಯನ್ನ ಏರ್ಪಡಿಸಲಾಗಿರುವುದು ಮಾತ್ರವಲ್ಲದೆ ದ್ವೀಪದ ಕಲಾವಿದರುಗಳಿಂದ ವೈವಿಧ್ಯಮಯ ಮನೋರಂಜನಾ ಕಾರ್ಯಕ್ರಮಗಳು ಕೂಡ ರಂಗದಲ್ಲಿ ಮೂಡಿಬರಲಿದೆ. ತುಳು ಪರ್ವದ 2ನೇ ದಿನವಾದ ಶುಕ್ರವಾರದಂದು ದ್ವೀಪದ ತುಳು ನಾಟಕ ಪ್ರೇಮಿಗಳು ಬಹಳ ದಿನಗಳಿಂದ ಕಾಯುತ್ತಿರುವಂತಹ ಎಡ್ಡೆಂತಿನ ಎನ್ನುವ ವಿಭಿನ್ನ ರೀತಿಯ ಕುತೂಹಲಕಾರಿ ನಾಟಕವು ಬಹರೇನ್ನ ಹವ್ಯಾಸಿ ಕಲಾವಿದರುಗಳಿಂದ ಪ್ರದರ್ಶನಗೊಳ್ಳಲಿದೆ. ತನ್ನ ಹೊಸ ಪ್ರಯೋಗಗಳಿಂದ ದ್ವೀಪದ ರಂಗಭೂಮಿಯಲ್ಲಿ ವಿಭಿನ್ನ ಛಾಪು ಮೂಡಿಸಿರುವ ಖ್ಯಾತ ನಾಟಕಕರ್ತೃ ಕರುಣಾಕರ್ ಪದ್ಮಶಾಲಿಯವರು ಈ ನಾಟಕವನ್ನು ರಚಿಸಿ ನಿರ್ದೇಶಿಸುತ್ತಿದ್ದರೆ, ತುಳುನಾಡಿನ ಖ್ಯಾತ ಸಂಗೀತಗಾರ ಶಶಿ ಹೆಚಮಾಡಿಯವರು ಈ ನಾಟಕಕ್ಕೆ ಸಂಗೀತವನ್ನ ನೀಡುತ್ತಿದ್ದಾರೆ. ವಿಶಿಷ್ಟ ರೀತಿಯ ಬೆಳಕು, ರಂಗಸಜ್ಜಿಕೆ ಹಾಗೂ ವಿಶೇಷ ತಾಂತ್ರಿಕತೆಯೊಂದಿಗೆ ರಂಗದ ಮೇಲೆ ಪ್ರದರ್ಶನಗೊಳ್ಳಲಿರುವ ಈ ನಾಟಕವು ದ್ವೀಪದ ಕಲಾ ಪ್ರೇಮಿಗಳಿಗೆ ಹೊಸ ಅನುಭವ ನೀಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ವಿವಿಧ ಕೊಲ್ಲಿ ದೇಶಗಳ ಗಣ್ಯರುಗಳು ತುಳು ಪರ್ವ ಕಾರ್ಯಕ್ರಮಕ್ಕಾಗಿ ದ್ವೀಪಕ್ಕೆ ಆಗಮಿಸುತ್ತಿದ್ದು, ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮುಕ್ತ ಪ್ರವೇಶವಿದೆ. 2 ದಿನಗಳ ಒಟ್ಟು ಕಾರ್ಯಕ್ರಮವನ್ನು ನಾಡಿನ ಖ್ಯಾತ ನಿರೂಪಕ ಸಾಹಿಲ್ ರೈ ಅವರು ನಿರೂಪಿಸಲಿದ್ದಾರೆ. ಕಳೆದ 3 ದಶಕಗಳಿಂದ ಬಹರೇನ್ ದ್ವೀಪ ರಾಷ್ಟ್ರದಲ್ಲಿ ನೆಲೆಸಿರುವ ಕರ್ಮರ್ ನಾಗೇಶ್ ಶೆಟ್ಟಿಯವರು ಇಲ್ಲಿನ ಸಾಂಸ್ಕೃತಿಕ ಲೋಕಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದು, ಇದಾಗಲೇ ಅನೇಕ ಯಶಸ್ವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ತುಳು ಭಾಷೆ, ಕಲೆ, ಸಂಸ್ಕೃತಿಯ ಮೇಲೆ ಅತೀವ ಪ್ರೀತಿ ಇರುವ ಇವರು ಇದೀಗ ತಮ್ಮ ರಾಯಲ್ ತುಳುಕೂಟದ ಫೌಂಡೇಶನ್ ಆಶ್ರಯದಲ್ಲಿ ಬೃಹತ್ ತುಳು ಪರ್ವವನ್ನು ಆಯೋಜಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಮ್ಮ ಪ್ರಯತ್ನಕ್ಕೆ ದ್ವೀಪದ ಎಲ್ಲ ತುಳು ಬಾಂಧವರ ಸಂಪೂರ್ಣ ಸಹಕಾರ ಬೇಕೆಂದು ಮನವಿ ಮಾಡಿಕೊಂಡರು. ರಾಯಲ್ ತುಳುಕೂಟ ಬ್ಯಾರಿನ್ ನೆತ್ತ 10ನೇ ವರ್ಷದ ಅಂಗವಾದ ತುಳು ಪರ್ವ 2013 ಪಂಪಿನ 2 ದಿನದ ಕಾರ್ಯಕ್ರಮ ನಡಪೇರಿ ಉಂಡು. ಒಂದೇ ಏಪ್ರಿಲ್ 11 ಗುರುವಾರದಾನಿ ಸುರೇಶ್ ಶೆಟ್ಟಿ ಜೋಡುಕಲ್ ಉಡಲ್ ಕಲಾವಿದರು ಮಕ್ಕಳಿನ ಬಲಿತೆಲಿಪಾಲಿ ಕಾರ್ಯಕ್ರಮ, ಅಂಚನೆ ವಿವಿಧ ಹಾಸ್ಯ ಪ್ರಹಸನ, ನೃತ್ಯ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ನಡಪೆರುಂಡು. ಅಂಚನೆ ಏಪ್ರಿಲ್ 16 ಶುಕ್ರವಾರ ಬಯಡ್ 6 ಗಂಟೆಗೆ ಸರಿಯಾದ ದ್ವೀಪದ ಪ್ರಖ್ಯಾತ ನಾಟಕ ನಿರ್ದೇಶಕ ಕರುಣಾಕರ್ ಪದ್ಮಶಾಲಿ ಮೇರನ ವಿಶೇಷ ರಂಗ ಸಜ್ಜಿಕೆ ఒక ವಿಭಿನ್ನ ಶೈಲಿದ ತುಳು ನಾಟಕ ಎಡ್ಡೆಂತಿನ ಪಂಪಿನ ನಾಟಕ ನಡಪೆರುಂಡು. ಬಾರಿಂದ ಹವ್ಯಾಸಿ ಕಲಾವಿದರು ಪೂರ ಈ ನಾಟಕಗಳು ಅಭಿನಯಿಸುವುದಿಲ್ಲ. ಬಾರಿಂದ ತುಳು ಕಲಾಭಿಮಾನಿಗಳು ಈ 2 ದಿನದ ಕಾರ್ಯಕ್ರಮ ಎಡ್ಡೆ ಮಲ್ತುಕೊಂಡು ಪಂಡದಿಯನ್ನು ಕೇನೊಮ್ಮೆ. ಕಾರ್ಯಕ್ರಮದ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ನಾಗೇಶ್ ಶೆಟ್ಟಿ ಅವರನ್ನ ಸಂಪರ್ಕಿಸಬಹುದು. ಅವರ ದೂರವಾಣಿ ಸಂಖ್ಯೆ 33622442ಕ್ಕೆ ಕರೆ ಮಾಡಿ ಮಾಹಿತಿಯನ್ನ ತಿಳಿದುಕೊಳ್ಳಬಹುದು. कमलक्षा मीन वीपो न्यूज़ 24/7 बहरेन.